ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೇನಿತ ಮಲ್ಲ ಸುದ್ದಿಲು ದೇವಸ್ಥಾನಲೆಡು ಮಾರ್ನೆಮಿ ದಸರಾ ಆಚರಣೆಡು ಸರ್ವೆರ್ಲ ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯ ಪಾಲನೆ ಮಲ್ಪಡು 2 ಡೋಸ್ ಕೋವಿಡ್ ಇಂಜೆಕ್ಷನ್ ತೆತ್ತೊನ್ನಕ್ಲಿಗೆ ಮಾತ್ರ ಕ್ಷೇತ್ರಕ್ಕೆ ಪೊಗ್ಗಿರ ಅವಕಾಶ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ 2017 ಕರೆಂಟ್ ಸಮಸ್ಯೆದ ಕೇಸು ಸುಳ್ಯದ ಕೋರ್ಟ್ಗೆ ಹಾಜರಾಯಿನ ಕೆಪಿಸಿಸಿ ಗುರ್ಕಾರ್ಯರು ಉತ್ತರ ಪ್ರದೇಶದ ರೈತರನ್ನ ಹೋರಾಟಡು ಹಿಂಸೆ ಬೊಕ್ಕ 4 ಜನ ರೈತರ ತೀರ್ಯರೆ ಕೇಂದ್ರ ಸರ್ಕಾರನೇ ಕಾರಣ ಹಾಸ್ಪಿಟಲ್ ಡಿಕೆ ಶಿವಕುಮಾರ್ ದೇವಿರು ಧರ್ಮದ ಪುದರಡು ಅಧಿಕಾರಗೂ ಬತ್ತಿನ ಬಿಜೆಪಿದ ಬಣ್ಣ ಇತ್ತೆ ಬಿದೈ ಬೂರ್ದುಡು ನಂಜನಗೂಡುಡು ದೇವಸ್ಥಾನ ನೆಲಸಮ ಮಲ್ತಿನೇಕ ವಿರೋಧ ತೋಜಾದು ಬೈಂದೂರುಡು ಕಾಂಗ್ರೆಸ್ ನಡಪಾಯಿನ ದೊಂದಿ ಮೆರವಣಿಗೆ ಪ್ರತಿಭಟನೆಡು ಗೋಪಾಲ ಪೂಜಾರಿ ಭ್ರಷ್ಟಾಚಾರ ನಡಪಾದೆ ಎಂದು ಕುಮುಟ ಅರವಿಂದ ಶಾನ್ಭೋಗ್ ದೂರ್ದಿನಿಟ್ಟು ಸತ್ಯಾಂಶ ಇಜ್ಜಿ ಕುಡ್ಲಡು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ರಹಿ ಮುಚ್ಚಿದ ವಾರ್ತೆದ ವಿವರ ಅಕ್ಟೋಬರ್ 7 14 ದಕ್ಷಿಣ ಕನ್ನಡ ಜಿಲ್ಲೆಡು ನಡಪುನ ಮಾರ್ನೆಮಿ ದಸರಾ ಉಚ್ಚೇದ ಆಚರಣೆಗೆ ದೇವಸ್ಥಾನಲೆಡು ಕರ್ತವ್ಯ ಮಲ್ಪನಕ್ಲು ದೇವಸ್ಥಾನಗೂ ಬರ್ಪುನ ಭಕ್ತರು ಸೇರ್ದು ಸರ್ವೆರ್ಲ ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯ ಪಾಲನೆ ಮಲ್ಪಡು ಭಕ್ತರು 2 ಡೋಸ್ ಕೋವಿಡ್ ಇಂಜೆಕ್ಷನ್ ದೆತ್ತೊಂದಿನ ದಾಖಲೆ ತೋಜಾವುಡೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶ ಪಿದಡ್ಪಾದೆರು ದಕ್ಷಿಣ ಕನ್ನಡ ಜಿಲ್ಲೆಡೋರ್ಮಿಡು ಅಕ್ಟೋಬರ್ 7 14 ಮಾರ್ನೆಮಿ ದಸರಾ ಉಚ್ಚಯ ಆಚರಣೆಗೆ ಕೋವಿಡ್ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಿಡು ಪಾಲನೆ ಮಲ್ಪಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶ ಪಿದಡ್ಪಾದೆರು ದಸರಾ ತಕ್ಕ ಮಟ್ಟಿಡ ಆಚರಣೆ ಮಲ್ಪಡು ದೇವಸ್ಥಾನಲಿಡು ಕರ್ತವ್ಯ ಮಲ್ಪನ ಆಡಳಿತ ಮಂಡಳಿ ಪೂಜೆ ಮಲ್ಪನಕಲು ಬೇಲೆದಕಲು ಸೇರ್ನಂಚ ಮಾತೆರ್ಲ ಕಡ್ಡಾಯ ಕೋವಿಡ್ ನಿಯಮ ಪಾಲನೆ ಮಲ್ಪಡು ದೇವಸ್ಥಾನಗೂ ಬರ್ಪುನ ಸಾರ್ವಜನಿಕರು ಕಡ್ಡಾಯವಾದ 2 ಡೋಸ್ ಕೋವಿಡ್ ಇಂಜೆಕ್ಷನ್ ದೆತ್ತೊನ್ನ ಬಗೆಟ್ ಪ್ರಮಾಣ ದೋಲಿನ ಮೊಬೈಲ್ ಹಿಡಿದು ಉಂಡ ಅತ್ತಂಡ ಪ್ರಮಾಣ ದೋಲೆ ತೋಜಾಂಡ ಮಾತ್ರ ಪೊಗ್ಗೆರ ಬಡ್ಪುಡು ಕೋವಿಡ್ ಲಸಿಕೆ ದೆತ್ತೊಂಜೆರಂಡ ದೇವಸ್ಥಾನಡು ಲಸಿಕೆ ಕೊರಿಯರೆ ಆರೋಗ್ಯ ಅಧಿಕಾರಿಲಿಡ ಪಾತಿರ್ದು ಕೋವಿಡ್ ಲಸಿಕೆ ಕೇಂದ್ರ ಮಲ್ಪುಡು ದೇವಸ್ಥಾನಡು ಹೆಚ್ಚು ಜನ ಸೇರಂದಿನಂಚ ಸಾಲಡು ಉಲೈಪೋಡು ರಕ್ಷಣೆ ದಾಂತೆ ಅಂತರದಾಂತೆ ವಾ ಕಾರ್ಯಕ್ರಮ ನಡಪಾಂಡಲ ಅವೇನು ನಿಷೇಧ ಮಲ್ಪುಂಡು ಕಾರ್ಯಕ್ರಮ ದಿವನ್ನಕಲು ದೇವಸ್ಥಾನದ ಆಡಳಿತಾಧಿಕಾರಿಲು ಸ್ಥಳೀಯ ಆಡಳಿತೊಡೆದು ಒಪ್ಪಿಗೆ ದೆತ್ತನೋಡು ಸ್ಯಾನಿಟೈಸರ್ ಮಾಸ್ಕ್ ಅಂತರ ಪಾಲನೆಗೆ ಕ್ರಮ ದೆತ್ತನೋಡು ಕೋವಿಡ್ ಮಾರ್ಗಸೂಚಿ ಮೀರಂಡ ಅವೇಕ ಕಾರ್ಯಕ್ರಮ ದಿವನ್ನಕಲೇ ಜವಾಬ್ದಾರಿ ಮೆರವಣಿಗೆಗೆ ಅವಕಾಶ ಇಜ್ಜೆ 150 ಜನ ಮಿತ್ತಿ ಉಪ್ಪುನಂಚ ಸಾಂಸ್ಕೃತಿಕ ಕಾರ್ಯಕ್ರಮ ದಿವನುಡು ಆಯ್ನತ್ ಕಾರ್ಯಕ್ರಮನು ಜನಕುಲು ಇಲ್ಲಡಿತು ಉಪ್ಪುನಂಚ ಕಾರ್ಯಕ್ರಮ ಸೀದಾ ಪ್ರಸಾರ ಮಲ್ಪನ ವ್ಯವಸ್ಥೆನು ಸಂಬಂಧಪಟ್ಟಿನಕುಲು ಮಲ್ಪುಡೊಂದು ಜಿಲ್ಲಾಧಿಕಾರಿ ಆದೇಶೋಡು ತೆರಿಪಾದೆರು ಉತ್ತರ ಪ್ರದೇಶಡು ರೈತ ಹೋರಾಟದ ಪಗ ಹಿಂಸೆ ಉಂಡಾತಂಡು 4 ಜನ ತೀರ್ದೆರು ಇಂದಕ್ಕೆ ಮಾತ ಕೇಂದ್ರ ಸರ್ಕಾರನೇ ಕಾರಣ ಅಂದು ಪಂಡಿನ ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಕೇಂದ್ರ ಮಂತ್ರಿಯರ ಮಗೆ ಬೊಕ್ಕ ಒತ್ತು ಮುಖ್ಯಮಂತ್ರಿಯರ ಮಗೆ ರೈತ ಪ್ರತಿಭಟನಾಗಾರರನ್ನು ಕೇರ್ತೆರೆಂದು ದೂರ್ದೆರು ಸುಳ್ಯದ ಕೋರ್ಟ್ ವಿಚಾರಣೆ ಸಂಬಂಧ ಅಂಗಾರೆ ಬಜ್ಪೆ ವಿಮಾನ ನಿಲ್ದಾಣಗೂ ಬತ್ತಿನ 6 ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರಿಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಅಂಗಾರೆ ಕೇಸದ ಮಿತ್ತು ಸುಳ್ಯದ ಕೋರ್ಟ್ಗೂ ಹಾಜರಾಯರೆ ಬೆಂಗಳೂರುಡು ಬಜ್ಪೆ ವಿಮಾನ ನಿಲ್ದಾಣಗೂ ಬತ್ತಿನ ಪೊರ್ತುಡು ರೈತ ಹೋರಾಟದ ಬಗೆಟ್ಟು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರಿಯರು ಉತ್ತರ ಪ್ರದೇಶಡು ರೈತ ಹೋರಾಟದ ಪಗ ಹಿಂಸೆ ಉಂಡಾತನು ಇದಕ್ಕೆ ಮಾತ ಕೇಂದ್ರ ಸರ್ಕಾರನೇ ಕಾರಣ ದೇಶಡು ಕಾನೂನೇ ಇಜ್ಜಿಂದಾತನು ಪ್ರತಿಭಟನೆ ಹೋರಾಟ ರೈತರನ್ನ ಹಕ್ಕು ಗಾಂಧೀಜಿ ಅಹಿಂಸೆಡು ಹೋರಾಟ ಮಲ್ಪರೆ ಪಂತಿರೋ 11 ತಿಂಗಳು ರೈತರು ಹೋರಾಟ ಮಲ್ತೊಂದುಲ್ಲೆರು ಕೇಂದ್ರ ಮಂತ್ರಿಯರ್ನ ಮಗೆ ಒತ್ತು ಮುಖ್ಯಮಂತ್ರಿ ಮಗೆ ಪ್ರತಿಭಟನಾಗಾರರನ್ನು ಕಿರ್ತಿರೋ 4 ಜನ ತೀರ್ದೆರೋ ಹೋರಾಟ ಮಲ್ತಿನಕ್ಲಿನ ಮೇಲಡೆ ಗಾಡಿ ಕೊನದು ಕಿರ್ತಿರೋ ಅಕ್ಲಿನ ಬಂಧನ ಮಲ್ತದ ಜೆರೋ ಮಂತ್ರಿನು ರಾಜಕೊರ್ಪಾದಿ ಜೆರಂದು ಆರದೂರಿಯರೋ ಪ್ರಿಯಾಂಕಾ ಗಾಂಧಿ ರೆಗ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಲ್ತದೇರೋ ಹಕ್ಕನ್ನು ಒಯ್ತೊ ನೆರೆತೂತೆರೋ ಒಂದು ಭಾರತದ ಸಂಸ್ಕೃತಿಗೂ ಅಪಮಾನ ಬ್ರಿಟಿಷರ್ ಹಿಡಿದ್ಲ ಸುಮಾರಾದ ನಡತೊಂದೆರು ಈ ದೇಶಗೂ ಗಾಂಧಿ ಕುಟುಂಬ ಮಾತಾವರ್ಗದ ಜನಕ್ಲಿಗೂ ನ್ಯಾಯ ಕೊರ್ಪಾದೆರು ಯುಪಿ ಪೊಲೀಸರಿಗೂ ಮಕ್ಕಳು ಏರ್ಲಾ ಪೋಡಿಜೆರು ಎಂಕಲು ಮತ ಅಕ್ಲಿನ ಪರವಾದ ಉಂತ್ವ ಎಂಕಲು ಕೋರ್ಟ್ಗೂ ಮರ್ಯಾದೆ ಕೊರ್ಪನಕ್ಲು ತಾನು ಇಂಧನ ಮಂತ್ರಿಯಾದಪ್ನಗ ಪಾಡ್ದಿನ ದೂರುಡ್ದಾವ್ರ ಕೋರ್ಟ್ಗೂ ಹಾಜರಾ ಒಂದುಲ್ಲೆಂದು ಡಿಕೆ ಶಿವಕುಮಾರ್ ಪಂಡಿರು ಸೆಂಟ್ರಲ್ ಮಿನಿಸ್ಟ್ರು ಮಗ ಡೆಪ್ಟಿ ಹೋಮ್ ಮಿನಿಸ್ಟ್ರು ಅವರೆಲ್ಲ ಸೇರಿ ಅವರ ಸಿಬ್ಬಂದಿ ಗಾಡಿ ಎಲ್ಲ ಪ್ರತಿಭಟನೆ ಮಾಡ್ತಿರೋ ರೈತರ ಮೇಲೆ ಹತ್ತಿಸಿ ಅವ್ರನ್ನ ಮರ್ಡರ್ ಮಾಡಿ 4 ಜನ ಸತ್ತಿದ್ದಾರೆ. ಅದನ್ನು ಜನ ರೊಚ್ಚಿಗೆತ್ತು ಬೇರೆ ರೈತರು ಎಲ್ಲ ಅವ್ರ ಪಾಪ ಬೇರೆ ಪಾರ್ಟಿಯವ್ರಿಗೂ
ಆವೇಶದಲ್ಲಿ ಸತ್ತಿರ್ಬೋದು, ಅದು ನಾನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಆದರೆ ಹೋರಾಟವನ್ನು ಮಾಡ್ತಿದ್ದಂಥವ್ರು ಅವ್ರ ಮೇಲೆ ಗಾಡಿ ಹತ್ತಿಸಿ ಒಂದು ಇವತ್ತವರೆಗೂ ಅವ್ರ ಮೇಲೆ ಅರೆಸ್ಟ್ ಮಾಡಿಲ್ಲ, ಮಂತ್ರಿನ ರಾಜೀನಾಮೆ ತೆಗೆದುಕೊಳ್ಳಿಲ್ಲ, ಡಿಸ್ಮಿಸ್ ಮಾಡಲಿಲ್ಲ ಅಂತಂದರೆ ಇದೊಂದು ಸರ್ಕಾರ ಇದೆಯೇ, ಕಾನೂನು ಇದೆಯೇ? ಅಕಾಡೆಮಿ ಗುರ್ಕಾರ್ಯರಾದ ತಾನು 2020 ಏಪ್ರಿಲ್ ಬೊಕ್ಕ ಮೇ 15 ಮುಟ್ಟ ತಿಂಗಳಿಗೂ ಮರ್ಯಾದೆ ಪಣವು ಬಜಿ 25,000 ರೂಪಾಯಿ ದಿತ್ತೊನ್ನೇಕ್ ಏನಡ್ದು ಭ್ರಷ್ಟಾಚಾರ ನಡೆತದನೆಂದು ಮಾಧ್ಯಮಡು ಕುಮಟಾ ತಾಲೂಕದ ಅರವಿಂದ ಶಾನ್ಭೋಗ್ ಪನ್ಪುನಾರ್ ದೂರ್ದಿನೆಟ್ ಸತ್ಯಾಂಶ ಇಜ್ಜಿಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ರಹೀಂ ಉಚ್ಚಿಲ ಪಂತೆರು ಆ ರಂಗಾರೆ ಕುಡ್ಲಡ್ ಅಕಾಡೆಮಿ ಆಫೀಸಡ್ ಸುದ್ದಿ ಕೊಟ್ಟಡು ಪಾತಿರಿಯರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಗುರ್ಕಾರ್ಯರು ರಹೀಂ ಉಚ್ಚಿಲ ಅಂಗಾರೆ ಕುಡ್ಲದ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆಫೀಸಡ್ ಸುದ್ದಿ ಕೊಟ್ಟಡು ಪಾತಿರ್ದು ಅಕಾಡೆಮಿ ಗುರ್ಕಾರ್ಯರಾದಪ್ಪನ ತನ್ನ ಮಿತ್ತು ಪೊಕ್ಕಡೆ ಭ್ರಷ್ಟಾಚಾರದ ದೂರು ಪಾಡ್ದಿರೋ 2020 ಏಪ್ರಿಲ್ ಬೊಕ್ಕ ಮೇ 15 ಮುಟ್ಟ ತಿಂಗಳಿಗೂ ಮರ್ಯಾದೆ ಪಣವು ಬಜಿ 28,000 ರೂಪಾಯಿ ದಿತ್ತೊನ್ನೇಕ್ ಏನಡ್ದು ಭ್ರಷ್ಟಾಚಾರ ನಡೆತದನೆಂದು ಮಾಧ್ಯಮಡು ಕುಮಟಾ ತಾಲೂಕದ ಅರವಿಂದ ಶಾನ್ಭೋಗ್ ಪನ್ಪನಾರ್ ಮಲ್ತಿನ ದೂರಿನೇಟ್ ಸತ್ಯಾಂಶ ಇಜ್ಜಿಂದ್ ಪಂಡಿರೋ ನೂತನಲ್ಪ ಇಲ್ಲಡೆ ತೆನಸು ಕಿಟ್ಟಿನ ಅಕಾಡೆಮಿ ಹಿಡಿದು ಪಟ್ಟದಿಂಡೋ 277 ಜನ ಕಲಾವಿದರಿಗೂ ಸಹಾಯ ಪಣವನ್ನು ಸೀದಾ ಅಕೌಂಟ್ಗೆ ಪಾಡ್ದಿಂಡೋ ಲಾಕ್ಡೌನ್ ಪುರ್ತುಡ್ಲ ಕೆಲಸ ಮಲ್ತದಿಡೋ ಮತ ದಾಖಲೆ ಉಂಡೋ ಆಂಡ ಅರವಿಂದ್ ಶಾನ್ಭೋಗ್ ಸುಳ್ಳು ಆರೋಪ ಪಾಡ್ದಿರಿಂದ ಆರ್ಪಂಡಿರೋ ಅರವಿಂದ್ ಶಾನ್ಭೋಗ್ 2017 ಹಿಡಿದು 2016 ಮುಟ್ಟ ಕುಡ್ಲಾ ವಿಶ್ವವಿದ್ಯಾನಿಲಯಡು ಬಿನ್ನಿರ್ ಉಪನ್ಯಾಸಕರಾದ ಸೇವೆ ಸಂದಾದಿತದು ಈ ಪೊರ್ತುಡು 3,70,000 ರೂಪಾಯಿ ಬ್ಯಾಂಕ್ ಅಕೌಂಟ್ಗೂ ದೆತ್ತೊಂದಿರೋ ಪಾಕ ಭ್ರಷ್ಟಾಚಾರ ಮಲ್ತದಿರಂದು ದೂರ್ನ ರಹೀಂ ಉಚ್ಚಿಲ್ ತನ್ನ ಮಿತ್ತು ದೂರದ ಬಗೆಟು ಒವ್ವೆ ತನಿಖೆಗೂ ತಾನು ತಯಾರೆಂದು ಪಂಡಿರೋ. ನನ್ನ ಬಗ್ಗೆ ಒಂದು ಆರೋಪ ಹೊರಿಸಲಾಗಿತ್ತು. ನಾನು 2020 ಏಪ್ರಿಲ್ ಹಾಗೂ ಮೇ ಇದರ ತನಕ ಒಂದು ಗೌರವ ಮಾಸಿಕದನ 28,000 ಪಡೆದಿರುವುದಕ್ಕೆ ನನ್ನಿಂದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಮಾಧ್ಯಮದ ಮೂಲಕ ಕುಮಟಾ ತಾಲೂಕಿನ ಅರವಿಂದ ಶಾನ್ಭಾಗ್ ಎಂಬವರು ಆರೋಪ ಮಾಡಿದರು. ಇದು ಸತ್ಯಕ್ಕೆ ದೂರವಾಗಿದೆ. ಅವರು ಆರೋಪ ಮಾಡಿದ ಆ ತಿಂಗಳಲ್ಲಿ ನಾನು 140 ಮನೆಗೆ ಆಹಾರ ಸಾಮಗ್ರಿ ಕಿಟ್ ನಮ್ಮ ಅಕಾಡೆಮಿ ವತಿಯಿಂದ ವಿತರಿಸಲಾಗಿದೆ, 1,350 ರೂಪಾಯಿ ಮೌಲ್ಯದ. ಆಮೇಲೆ ಈ ಎಲ್ಲ ಕೆಲಸ ಕಾರ್ಯಕ್ಕೆ ಲಾಕ್ಡೌನ್ ಇದ್ದರೂ ಕೂಡ ಕರ್ತವ್ಯ ನಿರ್ವಹಿಸಿರೋ ಬಗ್ಗೆ ಹಾಜರಾತಿದೆ, CC ಕ್ಯಾಮ್ರಾದ ಫುಟೇಜ್ಗಳಿದೆ. ಮತ್ತು ಈ ಸಂದರ್ಭದಲ್ಲಿ ನಾನು ಮಾತ್ರ ಅಲ್ಲ, ಹಲವು ಅಕಾಡೆಮಿಗಳು, ನಿಗಮ ಮಂಡಳಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಸಹಜವಾಗಿಯೇ ಗೌರವ ಮಾಸಿಕಧನ ಮತ್ತು ಪ್ರಯಾಣ ಭತ್ಯವನ್ನು ಪಡೆದಿದ್ದಾರೆ. ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಈ ಒಂದು ಅರವಿಂದ್ ಶಾನ್ಭೋಗ್ ಅವರು ನನ್ನ ಬಗ್ಗೆ ಮತ್ತು ತುಳು ಅಕಾಡೆಮಿ ಅಧ್ಯಕ್ಷರ ಬಗ್ಗೆ ಇಬ್ಬರ ಬಗ್ಗೆ ಮಾತ್ರ ಆರೋಪವನ್ನು ಮಾಡಿದರು. ನಾವಿಬ್ಬರು ಮಾತ್ರ ಅದಕ್ಕೆ ನಾವು ಉತ್ತರವನ್ನು ಕೊಡುವಂತಾಯಿತು. 1,40,000 ಕಿಟ್ಟನ್ನು ಕೊಟ್ಟರೂ ಕೂಡ ನಾವು ಸರ್ಕಾರದಿಂದ ಕೇವಲ 1 ಲಕ್ಷ ರೂಪಾಯಿಯನ್ನು ಮಾತ್ರ ಪಡೆದಿದ್ದೇವೆ. 99,000 ಬಿಲ್, 40,000 ನನ್ನ ಕೈಯಿಂದ ನಾನು ಭರಿಸಿದ್ದೇನೆ. ಆಮೇಲೆ ನಾವು ಕೊಟ್ಟಂಥ ವಸ್ತುಗಳು ಆ 1,000 ಏನು ಬೆಲೆ ಇದೆ ಅದರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ಸಾಕ್ಷಿ ಸಮೇತ ನಾವು ಸಾಬೀತು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ನಾವು 277 ಮಂದಿಗೆ ಆ ತಿಂಗಳಲ್ಲಿ ನಾವು ನೇರವಾಗಿ 2,000 ಹಣವನ್ನು ನೇರವಾಗಿ ಖಾತೆಗೆ ಮಾಡುವಂಥದ್ದು ಹೊಂದಿದ್ದೆವು. ಅದಕ್ಕೋಸ್ಕರ ಅದೇ ತಿಂಗಳಲ್ಲಿ 4-5 ಕಾರ್ಯಕ್ರಮ ಸಭೆಯನ್ನು ನಾವಿಲ್ಲಿ ಮಾಡಬೇಕಾಗಿತ್ತು, ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸೇರಿಸಿಕೊಂಡು. ಯಾಕಂತೇಳಿದರೆ ಕೂತುಕೊಂಡಲ್ಲಿ ನಮಗೆ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅಕಾಡೆಮಿಗೆ ನಾವು ಬಂದೇ ಆ ಕೆಲಸ ಮಾಡಬೇಕಾಗ್ತದೆ, ಅದನ್ನು ಕೂಡ ನಾವು ಮಾಡಿದ್ದೇವೆ. ಆಮೇಲೆ ನಾವು ಕೊಟ್ಟಂತಹ ವ್ಯಕ್ತಿಗಳು ಯಾರಿಗೆಲ್ಲ ನಾವು ಕೊಟ್ಟಿದ್ದೇವೆ ಅವರ ಹೆಸರು, ಅವರ ಮೊಬೈಲ್ ನಂಬರ್ ಸಹಿತ ನಾವು ಬಿಡುಗಡೆ ಮಾಡಿದ್ದೇವೆ. ಇದರಲ್ಲಿ ಎಲ್ಲರ ಮೊಬೈಲ್ ನಂಬರ್ ಕೂಡ ಇದೆ. ನಾವು ಅವರಿಗೆ ಆ ತಿಂಗಳಲ್ಲಿ ಕೊಟ್ಟಿದ್ದು ಹೌದಾ ಅಥವಾ ಅದರಲ್ಲಿ ನಾವೇನಾದರೂ ಭ್ರಷ್ಟಾಚಾರ ಮಾಡಿದ್ದೇವೋ ಅಥವಾ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದು ಕೂಡ ತಿಳಿಯಲಿಕ್ಕೆ ಸಾಧ್ಯ ಇದೆ. ಮಾತ್ರವಲ್ಲದೆ ಆ ಕಾರ್ಯಕ್ರಮವನ್ನು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಉದ್ಘಾಟನೆ ಮಾಡಿರುವುದರ ಬಗ್ಗೆ ಪತ್ರಿಕಾ ದಾಖಲೆಗಳು ಇದೆ. ಆ ತಿಂಗಳಲ್ಲಿ ಒಂದು ಸಭೆಗಳು ಕೂಡ ನಡೆದಿದೆ. ಇದು ಪತ್ರಿಕೆಯಲ್ಲಿ ಬಂದಂಥ ವರದಿ, ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ 100 ಕಿಟ್ಗಳ ವಿತರಣೆ ಅಂತೇಳಿ. ನಾವು 100 ಅಂತ ತೋರಿಸಿದ್ದೆ, ಯಾಕೆಂದರೆ 100 ಮಾತ್ರ ಅಕಾಡೆಮಿಯಿಂದ, 40 ಕಿಟ್ ನನ್ನ ಕೈಯಿಂದ ನಾವು ಕೊಟ್ಟಿದ್ದೇವೆ. 140 ಮಂದಿಯ ಪಟ್ಟಿ ಕೂಡ ನಮ್ಮಲ್ಲಿದೆ. ಮೈಸೂರು ಜಿಲ್ಲೆದ ನಂಜನಗೂಡು ದೇವಸ್ಥಾನ ನೆಲಸಮ ಮಲ್ತಿನೆಕ್ ವಿರೋಧ ತೋಜಾದು ಒಡಿಪು ಜಿಲ್ಲೆ ಬೈಂದೂರ್ದ ಕಾಂಗ್ರೆಸ್ ಪಕ್ಷ ಸೋಮವಾರ ರಾತ್ರಿ ದೊಂದಿ ಬಲ್ಪದ ಮೆರವಣಿಗೆ ನಡಪಾದು ಪ್ರತಿಭಟನೆ ನಡಪಾಡು. ದೇವಿರು ಧರ್ಮದ ಪುನರಡು ಅಧಿಕಾರಗೂ ಬತ್ತಿನ ಬಿಜೆಪಿ ಪಕ್ಷದ ಬಣ್ಣ ಪಿದೈ ಬುರ್ದುನೊಂದು ಪ್ರತಿಭಟನೆಡು ಮಾಜಿ ಶಾಸಕರು ಗೋಪಾಲ ಪೂಜಾರಿ ದೂರ್ದೆರು.
ಮೈಸೂರು ಜಿಲ್ಲೆದ ನಂಜನಗೂಡು ದೇವಸ್ಥಾನ ನೆಲಸಮ ಮಲ್ತಿನೇಕ್ ವಿರೋಧ ತೋಜಾದ್ ಒಡಿಪು ಜಿಲ್ಲೆದ ಬೈಂದೂರು ಕಾಂಗ್ರೆಸ್ ಸೋಮವಾರ ರಾತ್ರಿ ದೊಂದಿ ಮೆರವಣಿಗೆ ನಡಪಾದ ಪ್ರತಿಭಟನೆ ಮಲ್ತಿರೋ ಪಾಕಜನ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಪಾಲ್ದಿತ್ತೊಂದು ಬಿಜೆಪಿ ಸರ್ಕಾರ ದೇವಸ್ಥಾನ ಜರಿತಿನೇಕ್ ಏವ್ರ ತೋಜಾಯಿರೋ ಧರ್ಮ ರಕ್ಷಣೆ ಮಲ್ಪುವ ಪನ್ಪುನ ಬಿಜೆಪಿ ಆಂಜನೇಯ ಮೂರ್ತಿನ ಕಜೌದ ಡಬ್ಬಿಗೆ ದಕ್ಕುನ ಕೆಲಸ ಮಲ್ತಿದಂಡ ಲಾಭಗಾದ ಈ ಕಾರ್ಯ ಮಲ್ತರು ರಾಜ್ಯದ ಜನ ಕಣ್ಣು ಮುಚ್ಚಿದ ಕುಲ್ಲುಚೇರು ನಿಕ್ಲಿನ ಕಪಟ ಹಿಂದುತ್ವದ ನಾಟಕಗೂ ರಾಜ್ಯದ ಜನ ಸರಿಯಾಯಿನ ಪಾಠ ಕಲ್ಪಾವಿರು ದೇವೇರು ಧರ್ಮದ ಪುದರಡ ಅಧಿಕಾರಗೂ ಬತ್ತಿನ ಬಿಜೆಪಿದ ಬಣ್ಣ ಪಿದೈ ಬೂರ್ದುನೊಂದು ಪ್ರತಿಭಟನೆದ ದುಂಬಾಳ್ತಿ ವಹಿಸಿದಿನ ಮಾಜಿ ಶಾಸಕರು ಗೋಪಾಲ ಪೂಜಾರಿ ಏವ್ರ ತೋಜಾಯಿರು ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಲೇಬೇಕಾಗಿದೆ ಬಂಧುಗಳೇ. ಆಂಜನೇಯ ಮೂರ್ತಿಯನ್ನು ಕಷ್ಟಪುಟ್ಟಿಗೆ ಇರ್ತಕ್ಕಂಥ ಬಿಜೆಪಿಯವರ ಯಾವ ದೂರದೃಷ್ಟಿಯಿಂದ ದೇವಸ್ಥಾನ ಕೆಳಗೆ ಹಿಂದುತ್ವದ ಲಾಭವನ್ನು ಪಡೆಯಬೇಕನ್ನೋ ದೃಷ್ಟಿಕೋನದಲ್ಲಿ ದೇವಸ್ಥಾನ ಕೆಳತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕಿದ್ರೆ ಇಡೀ ರಾಜ್ಯದ ಜನ ಕಣ್ಮುಚ್ಚಿ ಕೂತ್ಕೊಳ್ಳಿಲ್ಲ. ಯಾವ ಕಪಟ ಹಿಂದುತ್ವಕ್ಕೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ಕೆಲಸವನ್ನ ರಾಜ್ಯದ ಜನತೆ ತೋರ್ತಾರೆ ಅನ್ನೋ ಒಂದು ಸಂದೇಶ ಕೊಡ್ಲಿಕ್ಕೋಸ್ಕರ ಇವತ್ತು ಈ ಪಂಜಿನ ಮೆರವಣಿಗೆಯನ್ನು ಹಾಕೊಂಡಿದ್ದಾರೆ. ಯಾವ ನನ್ನ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಸುಳ್ಳನ್ನ ಹೇಳಿ 2,000 ಕೋಟಿ ಅಭಿವೃದ್ಧಿ ಕೆಲಸ ಮಾಡಿದ್ರು, ಜನರಿಗೆ ಮನೆ ಮನೆಗೆ ಹೋಗಿ ತಪ್ಪು ದಾರಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಿದ್ರಿ. ಇವತ್ತು ಜನರಿಗೆ ತಮ್ಮ ಸುಳ್ಳು ಪ್ರಚಾರಕ್ಕೆ ಜನ ಎಚ್ಚೆತ್ತುಕೊಂಡಿದ್ದಾರೆ. ತಾವು ಹೇಳುವುದೊಂದು ಮಾಡುವುದೊಂದು ಕೆಲಸವನ್ನ ಜನ ಹತ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾನೂನುಗೂ ತರಿತಗ್ಗಾದ ಇನಿ ಸುಳ್ಯ ಕೋರ್ಟ್ಗೂ ಹಾಜರಾತೆ ಎನ್ನಮಿತ್ತು ದೂರು ಕೊರ್ನ ಆ ವ್ಯಕ್ತಿ ಎಂಕ ಮಾತ್ರ ಅಧಿಕಾರಿಲೆಗ್ಲ ನಿರ್ತಿರು ಸಾರ್ವಜನಿಕವಾದ ಕೆಲಸ ಮಲ್ಪನಗ ಕರ್ತವ್ಯಗೂ ಅಡ್ಡಿ ಮಲ್ಪುನ ಸರಿಯತ್ತು. ಈ ಕಾರಣಗೂ ಅಧಿಕಾರಿಲು ದೂರು ಕೊರ್ದಿತ್ತೆರೆಂದು ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಪಂತೆರು ಅಂಗರ್ಯಾರು ಸುಳ್ಯ ಕೋರ್ಟ್ಗೂ ಹಾಜರಾದ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರಿಯರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ 2017 ಇಂಧನ ಮಂತ್ರಿ ಆದುಪ್ಪನಗ ಪಾಡ್ದಿನ ಕೇಸ್ ಬಗೆಟ್ ವಿಚಾರಣೆಗೂ ಅಂಗಾರೆ ಸುಳ್ಯದ ಕೋರ್ಟ್ಗೂ ಹಾಜರಾಯನ ಡಿಕೆ ಶಿವಕುಮಾರ್ ಐದು ಬುಕ್ಕ ಸುದ್ದಿ ಮಾಧ್ಯಮಲಿಗೂ ಅಭಿಪ್ರಾಯ ತೆರಿಪಾಯಿರು. ಕಾನೂನುಗೂ ತರೆಬಗ್ಗದ ಇನಿ ಸುಳ್ಯ ಕೋರ್ಟ್ಗೂ ಹಾಜರಾತೆ ಎನ್ನಮಿತ್ತು ದೂರು ಕೊರ್ನ ಆ ವ್ಯಕ್ತಿ ಎಂಕ ಮಾತ್ರ ಅಧಿಕಾರಿಲೆಗ್ಲ ನಿರ್ತಿರೋ ಸಾರ್ವಜನಿಕವಾದ ಕೆಲಸ ಮಲ್ಪನಗ ಕರ್ತವ್ಯಡು ಅಡ್ಡಿ ಮಲ್ಪನ ಸರಿಯತ್ತು. ಈ ಕಾರಣಗೂ ಅಧಿಕಾರಿಲು ದೂರು ಕೊರ್ದಿತ್ತಿರೋ ಕೇಸಿಗೆ ಸಂಬಂಧಪಟ್ಟಿನ ವಿಚಾರ ಕೋರ್ಟ್ಗೂ ತೆರಿಪಾದೆ ಪಂಡಿರೋ ಸುಳ್ಯ ತಾಲೂಕುಡು ಕರೆಂಟ್ ಸಮಸ್ಯೆ ಉಂಡು ತಾನು ಮಂತ್ರಿಯಾದುಪ್ಪನಗ ಸಮಸ್ಯೆ ಪರಿಹಾರಗೂ ಪ್ರಯತ್ನ ಮಲ್ತದೆ ಇತ್ತದ ಮಂತ್ರಿಯರು ಸಮಸ್ಯೆ ಪರಿಹಾರ ಮಲ್ಪೇರು ಪನ್ಪನ ನಂಬಿಕೆ ಉಂಡು ಡಿಕೆ ಶಿವಕುಮಾರ್ ಪಂಡಿರೋ. ನೋಡಿ, ನಾವು ಸಾರ್ವಜನಿಕರ ಕೆಲಸ ಮಾಡಬೇಕಾದ್ರೆ ಬೇಕಾದಷ್ಟು ಕೆಲವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡೋಂಥದ್ದು ಇವೆಲ್ಲ ಕೂಡ ಮಾಡ್ತಾರೆ. ಮೊಬೈಲ್ ಫೋನ್ ಇರೋದ್ರಿಂದ ನೇರವಾಗಿ ನಮ್ಮ ಹತ್ರ ಮಾತಾಡಿ ಸಾಯಂಕಾಲದ್ದು ಬಾಯಿ ಬಂದಂಗೆ ಮಾತಾಡ್ತಾರೆ. ಬಟ್ ನಾನು ಭಾಳ ತಾಳ್ಮೆಯಿಂದ ಇದ್ದೆ. ಸೊ ಬಾರ್ಡರ್ ಲೈನ್ ಕ್ರಾಸ್ ಮಾಡಿದ್ರಿಂದ ನಾನು ನಮ್ಮ ಆಫೀಸರ್ಸ್ಗೆ ಕಂಪ್ಲೇಂಟ್ ಕೊಡಬೇಕಾಯಿತು. ಕೋರ್ಟ್ ಅವರು ಬರಲೇಬೇಕು ಅಂತ ಹೇಳಿ ಸಮನ್ಸು ಆದೇಶ ಕೊಟ್ಟಿದ್ದರಿಂದ ಕೋರ್ಟ್ಗೆ ಗೌರವನ ಕೊಟ್ಟು ಬಂದು ನಾನು ಸಾಕ್ಷಿಯನ್ನು ಕೊಟ್ಟಿದ್ದೇನೆ. ಯಾಕೆಂದರೆ ಅಧಿಕಾರಿಗಳು ಯಾರೇ ಆಗಲಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ. ನಾನು ಒಬ್ಬ ಸರ್ಕಾರಿ ಜವಾಬ್ದಾರಿ ಕೆಲಸ ಮಾಡ್ತಾಯಿದ್ದೇನೆ. ನಾನೊಬ್ಬ ಅವರ ಇಲಾಖೆ ನೌಕರರಿದ್ದಂಗೆ ಕೆಲಸ ಮಾಡಬೇಕಾದ್ರೆ ಸೊ ಅವ್ರಿಗೂ ಪಾಪ ಬಾಯಿ ಬಂದಂಗೆ ಅವಾಚ್ಯ ಶಬ್ದದಿಂದ ಬೈದಿದ್ದು ಕೂಡ ನನಗೆ ಮಾಹಿತಿ ಇದೆ. ಸೊ ನನಗೆ ಅವ್ರು ಯಾರು ಪಾರ್ಟಿ ಪಕ್ಷ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೇನೆ. ನಾನು 100 ಜನನ ನಾವು ನೋಡ್ತಾ ಇರ್ತೇವೆ. ವಿಶೇಷವಾಗಿ ನನಗೆ ಸುಳ್ಯದ ಈ ಕ್ಷೇತ್ರದ ಬಗ್ಗೆನೇ ಒಂದು ಹೆಚ್ಚಿಗೆ ಕಾಳಜಿ ಇದೆ. ಇಲ್ಲಿ ಜನತೆನ, ನಮ್ಮ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ಎಲ್ಲರೂ ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ. ಜನ ಕೂಡ ಇಲ್ಲಿ ಒಂದು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ದಾರೆ. ನನಗೆ ಈ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಇಲ್ಲಿ ಬದಲಾವಣೆ ಆಗಬೇಕಿಲ್ಲಿ, ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಪೂರ್ವಕ್ಕೆ ಈ ಕ್ಷೇತ್ರನ ತೆಗೆದುಕೊಂಡು ಹೋಗಲಿಕ್ಕೆ
ಜನ ಸಹಕಾರ ಕೊಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ಮಹತ್ವಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ಪಿರಾಕದ ಪಾಪೆ ರೂಪದ ಲಿಂಗ ಪೂಜೆನ ರೂಪದಂಚ ಇತ್ತದು ಶಿವಶಕ್ತಿ ರೂಪದ ಲಿಂಗಾಂದ್ ಆರಾಧನೆ ನಡೆತುಂಡು. ಕ್ಷೇತ್ರಡು ಅಕ್ಟೋಬರ್ 7 14 ಮುಟ್ಟ ಮಾರ್ನೆಮಿದ ಉಚ್ಚಯ ನಡಪೆರಿತದು 17 ವಿಜಯದಶಮಿದ ದಿನ ತೇರು ಅಟ್ಟಣೆ ಆತನಂದು ದೇವಸ್ಥಾನದ ಆಡಳಿತ ಮುಕ್ತೇಸರರು ಪಿ ರಮನಾಥ ಹೆಗ್ಡೆ ಪಂತೆರು ಆರ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟಡು ವಿವರ ಕೊಡ್ತಾರೆ. ಮಹತ್ವಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಪಿ ರಮನಾಥ ಹೆಗ್ಡೆ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೊಟ್ಟಡು ಪಾತೆರ್ದು ಕುಡ್ಲ ಬೋಳಾರ ಗ್ರಾಮದ ಮಹತ್ವಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ಮಾರ್ನಿಮಿ ಉಚ್ಚಯ ಅಕ್ಟೋಬರ್ 7 14 ಮುಟ್ಟ ಅಟ್ಟಣೆ ಮಲ್ದನಂದು ಪಂಡಿರೋ. ಸಾರಗಟ್ಲೆ ವರ್ಷ ಇತಿಹಾಸದ ಈ ಕ್ಷೇತ್ರ ಡಿಲ್ಲಿದ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆದ ಮೇಲ್ವಿಚಾರಣೆಗೆ ಸೇರಿದುಂಡು. ಮುಲ್ತ ವಿಶೇಷ ಪಂಡ ಪಿರಾಕದ ಪಾಪೆ ರೂಪದ ಲಿಂಗ ಒಂದು ಪೊಂಜೋನ ರೂಪದಂಚ ಇತ್ತದು ಶಿವಶಕ್ತಿ ರೂಪದ ಲಿಂಗಾಂದು ಆರಾಧನೆ ನಡೆತೊಂದುಂಡು. ವಿಜಯದಶಮಿದ ದಿನ 500 ಹೆಚ್ಚ ಜೋಕ್ಲೆಗ್ ಬರವು ಕಲ್ಪೆರೆ ಸುರು ಮಲ್ಪೌಂಡು. ಮಹಾನವಮಿದಾನಿ ಚಂಡಿಕಾ ಹೋಮ ನಡಪುಂಡು. ಈ ಸರ್ತಿ ಅಕ್ಟೋಬರ್ 15 ವಿಜಯದಶಮಿ ಆಚರಣೆಡು ಬಯ್ಯಗು ತೇರದ ಉಚ್ಚಯ ಅಟ್ಟಣೆ ಆತನಂದು ರಮನಾಥ್ ಹೆಗ್ಡೆ ಪಂಡಿರೋ. ಆಡಳಿತ ಮಂಡಳಿ ಸದಸ್ಯರು ಸುದ್ದಿ ಕೊಟ್ಟಡಿದ್ದರು. ಮಂಗಳಾಂಬೆ ಹಲವಾರು ದೇವಸ್ಥಾನಗಳ ಉತ್ಸವಕ್ಕೆ ಅಪ್ಪಣೆ ಕೊಡುವಂತ ತಾಯಿಯವಳು. ಈಗ ಯೋಗೇಶ್ವರ ಮಠವನ್ನು ನೋಡಬಹುದು. ಯೋಗೇಶ್ವರ ಮಠದ ವಿಚಾರಗಳ ಬಗ್ಗೆ ಮಂಗಳಾಂಬೆಗೆ ಅವಿನಾಭಾವ ಸಂಬಂಧ. ಅಲ್ಲಿಂದ ಬಂದು ಅಪ್ಪಣೆ ಕೇಳಿಕೊಂಡು ಅಥವಾ ಅಲ್ಲಿಂದ ಬಂದು ಅನುಮತಿ ಕೇಳಿಕೊಂಡು ಮುಂದಿನ ಕಾರ್ಯಕ್ರಮ ಮಾಡುವಂತಹ ಒಂದು ಪರಿಪಾಠ ಸಾವಿರಾರು ವರ್ಷಗಳಿಂದ ಇರುವಂತಹ ಒಂದು ಇತಿಹಾಸದ ಇದು ಪ್ರಾಚೀನ ವಸ್ತುಗಳ ಅಲ್ಲಿಗೆ ಬರ್ತದೆ. ಹಾಗಾಗಿ ಹೆಚ್ಚು ಬೇರೆ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ. ಇದ್ದುದನ್ನೇ ಚಂದವಾಗಿ ಜನರಿಗೆ ಚೊಕ್ಕಾಗಿ ಬಹಳ ಉತ್ತಮ ರೀತಿಯಲ್ಲಿ ಕೊಡುವುದಕ್ಕೆ ಪ್ರಸ್ತಾವನೆ ಮಾಡುವಂಥ ಮಂಗಳಾಂಬೆಯ ಎಲ್ಲ ಕಾರ್ಯಕ್ರಮಕ್ಕೆ ಜನ ಸಹಾಯವನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಅಕ್ಟೋಬರ್ 2 ಗಾಂಧಿ ಜಯಂತಿದ ದಿನ ರಾತ್ರಿ ಸುರತ್ಕಲ್ ಗೋವಿಂದಾಸ್ ಕಾಲೇಜ್ ಕೈತಲ್ ಬಿಜೆಪಿ ಪಾಡ್ದಿನ ಬ್ಯಾನರ್ ಇಡಿತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಚಿತ್ರಪಟಕ್ಕೂ ಅಂಬಿ ಬೊಕ್ಕ ಕೆಸರು ಮೆತ್ತಾದಿನ ಬಗೆಟ್ ಕೇಸ್ ಪಾಡ್ದಿರೋ. ಮಾನಸಿಕವಾದ ಸರಿದಾಂತಿನ ಇಂಚ ಮಲ್ತದೆ ಎಂದು ಒಂದು ಸಿಸಿ ಕ್ಯಾಮೆರಾಡ್ದು ಗೊತ್ತಾತನು. ಅಕ್ಟೋಬರ್ 2 ಗಾಂಧಿ ಜಯಂತಿದ ದಿನ ರಾತ್ರಿ ಸುರತ್ಕಲ್ ಗೋವಿಂದದಾಸ್ ಕಾಲೇಜ್ ಕೈತಲು ಬಿಜೆಪಿ ಪಾಡ್ದಿನ ಬ್ಯಾನರ್ ಇಡಿತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಚಿತ್ರಪಟಕ್ಕೂ ಅಂಬಿ ಬೊಕ ಕೆಸರು ಮೆತ್ತಿನ ಬಗೆಟ್ ಕೇಸ್ ಪಾಡ್ದನು. ಮಾನಸಿಕವಾದ ಸರಿದಾಂತಿನವರಿ ಇಂಚ ಮಲ್ತದೆ ಎಂದು ಗೊತ್ತಾದ ಸಿಸಿ ಕ್ಯಾಮೆರಾಡು ತೂದು ಆ ವ್ಯಕ್ತಿನ ನಾಡ್ಪತ್ತನಗ ಆಯೆ ಮಾನಸಿಕವಾದ ಸರಿ ಇಜ್ಜೇಂದು ಗೊತ್ತಾತನು. ಈ ಬಗೆಟ್ ನ್ಯಾಯಾಧೀಶರಿಗೆ ಮಾಹಿತಿ ಕೊಡ್ದಿತ್ತದು ಆಯನ್ನು ಕೋರ್ಟುಗ ಹಾಜರು ಮಲ್ಪನ ಅಗತ್ಯ ಇಜ್ಜಿಂದು ನ್ಯಾಯಾಧೀಶರು ತೆರಿಪಾದರೆಂದು ಪೊಲೀಸರು ಪಂತಿರೋ. ತುಳು ಭಾಷೆಯನ್ನು ರಾಜ್ಯದ ಅಧಿಕೃತ ಭಾಷೆಯಾದ ಒತ್ತೊನ್ನೆರೆ ಒತ್ತಾಯ ಮಲ್ತದು ಅಕ್ಟೋಬರ್ 5 ಕುಡ್ಲಡು ತುಳು ಭಾಷೆ ಪೊರ್ಮಾಟ ಸಮಿತಿ ಮೌನ ಪ್ರತಿಭಟನೆ ನಡಪಾಯರೆ ನಿಘಂಟು ಮಲ್ತದು ಪೊಲೀಸ್ ಸ್ಟೇಷನ್ಗೆ ತೆರಿಪಾದ. ಆಂಡ ಪೊಲೀಸರು ಪ್ರತಿಭಟನೆಗೆ ಒಪ್ಪಿಗೆ ಕೊಡ್ತುಜೆರೆಂದು ಸಮಿತಿ ನಾಯಕರು ದಿಲ್ರಾಜ್ ಆಳ್ವ ಕುಡ್ಲಡು ಸುದ್ದಿ ಕೊಟ್ಟಡು ದೂರ್ದೇರೋ. ತುಳು ಭಾಷೆ ಪೊರ್ಮಾಟ ಸಮಿತಿದ ನಾಯಕರು ದಿಲ್ರಾಜ್ ಆಳ್ವ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತೆರ್ದು ತುಳು ಭಾಷೆಗೂ ರಾಜ್ಯದ ಅಧಿಕೃತ ಭಾಷೆಯಾದ ಒತ್ತೊನ್ನೆರೆ ಒತ್ತಾಯ ಮಲ್ತದು ಮೌನ ಪ್ರತಿಭಟನೆ ನಡಪಾಯರೆ ನಿಘಂಟು ಮಲ್ತದನು. ಅಕ್ಟೋಬರ್ 5 ಕಾಂಡೆ 10 ಗಂಟೆಗೆ ಕುಡ್ಲದ ಕ್ಲಾಕ್ ಟವರ್ ಕೈತಲು ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾವಂದು ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ಕೊಡ್ತಾ ಅಂಡ ಪೊಲೀಸರು ಪ್ರತಿಭಟನೆಗೂ ಅವಕಾಶ ಕೊಡ್ತುಜೆರೆಂದು ಪಂಡಿರೋ. ಪ್ರತಿಭಟನೆ ನಡಪಾಂಡ ಎಂಕ್ಲೆನ ಮಿತ್ತು ವಿಪತ್ತು ನಿರ್ವಹಣಾ ಕಾಯ್ದೆದಂಚ ಕಾನೂನು ಕ್ರಮ ದಿತ್ತೊನ್ವಂತ ಪಂತಿರೋ. ಅಂಡ ಅಕ್ಲಿನ ಈ ನಡೆ ಎಂಕ್ಲೆನ ಪೊರುಂಬಾಟಗೂ ತಿಕ್ಕಿನ ಸುರುತ್ತ ಜಯ ಆಪುಂಡು. ಒಂಜೆ ಸಂಘಟನೆದ ಪೊರುಂಬಾಟ ಅತ್ತು ತುಳು ಜನಕ್ಲಿನ ಪೊರುಂಬಾಟ. ಈ ಪೊರುಂಬಾಟ ಓಡೆ ಎತ್ತದನಂದು ಜನಪ್ರತಿನಿಧಿಲು ಪನುಡು. ರಾಜ್ಯ ಸರ್ಕಾರ ದಾಲ ಕ್ರಮ ದೆತ್ತೊಂದು ನಂದು ಜನಕ್ಲೆಗ್ ತೆರಿಪಾವುಡೊಂದು ದಿಲ್ರಾಜ್ ಆಳ್ವ ಪಂಡಿರೋ. ನಮ್ಮ ಪ್ರತಿಭಟನೆ ಮನ್ಪೋಡು ಪನ್ಪುನ ದೃಷ್ಟಿ ಕರಿನ ಅಜಿಪೋ ವರ್ಷದಿಂಚಲ ನಮ್ಮ ಈ ದಾದ ಬೇಡಿಕೆ ಉಂಡು. ಆ ಬೇಡಿಕೆಗೆ ಸಲುವಾದ ನಂಗೆ ಮಾನ್ಯತೆ ದಿಕ್ಕಿಜಿ ಪನ್ಪುನ ದೃಷ್ಟಿ ನಮ್ಮ ಕರಿನ ಮಾತ ಸಂಘಟನದ ಕೊಲ ಸೇರಿದು ಈ ನೆಕ್ಕೊಂಜಿ ಪ್ರತಿಭಟನೆ ಮನ್ಪೋಡು ಪನ್ಪುನ ದೃಷ್ಟಿ ನಮ್ಮ ಇನಿ ಆಯ್ಕೆ ನಿರ್ಧಾರ ಮಂತಿತ್ತ ಎಂಕುಲು ಕಾನೂನಾತ್ಮಕವಾದೇ ನೆಕ್ಕೊಂಜಿ ಕಾನೂನು ರೀತಿಯಾದ ನೆಕ್ ಪರ್ಮಿಷನ್ ದೆತ್ತೊಂದು ಪ್ರತಿಭಟನೆ ಮನ್ಪೋಡು ಪನ್ಪುನ ದೃಷ್ಟಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂಜಿ ನೋಟಿಸ್ ಕೊರಿ ಇಂಚೆಂಚೆ ಎಂಕುಲು ಪ್ರತಿಭಟನೆ ಮಂತೊಂದುಲ್ಲ ಅಂತಂದು ಆಂಡ ಆ ಪ್ರತಿಭಟನೆ ಎಂಕುಲು ಒಲ್ಲ ಈತ ಜನ ಸೇರುವಂದು ಪನ್ಪುನ ಒಲ್ಲ ಒಂಜಿ ಉಲ್ಲೇಖ ನಮ್ಮ ಮಂತಿಜ ಆಂಡ ಪೊಲೀಸ್ದ ಇನ್ನಿತ ನೋಟಿಸ್ದ ಪ್ರಕಾರ ನಿಕುಲು ಓವೇ ಕಾರಣಗಳ ಪ್ರತಿಭಟನೆ ಮನ್ಪೆರ ಬಲ್ಲಿ ಮಂತನಂದಾಂಡ ಕೋವಿಡ್ ನಿಯಮದ ಅನುಸಾರ ನಿಕ್ಲೆಗ್ ಶಿಕ್ಷೆ ಹಾಪುನ ಪನ್ಪುನ ದೃಷ್ಟಿ ಒಂಜಿ ನೋಟಿಸ್ ಕೊಡ್ತೇವೆ. ನೋಟಿಸ್ ದಾದೊಂಡು ಉಂದೆಂಕಲ ಪ್ರಥಮ ಜಯಂತ ಎಂಕುಲು ಪನೊಂದುಲ್ಲ ದಾಯಗಂದು ಕೇಂಡ ಈ ಒಂಜಿ ನೋಟಿಸ್ ದಾದೊಂಡು ನಮ್ಮ ಪ್ರತಿಭಟನೆ ಏತು ಸ್ವರೂಪ ಉಂಡು
ಸರ್ಕಾರಕ್ಕೆ ನಮ್ಮ ಬೇಡಿಕೆಲು ದಾದ ಒಂದು ಪೂರಾಕ್ಲೆ ಗೊತ್ತಿತ್ತದೆ ಒಂದೇನೊಂಜಿ ಹತ್ತಿಕ್ಕೂ ನಂಚಿನ ಪ್ರಯತ್ನ ಈ ನೋಟಿಸ್ ಮುಖಾಂತರ ಮಂದೇರಂದು ಯಾನ್ ಪನೋಲ್ಲ. ಈ ಪ್ರತಿಭಟನೆ ಉದ್ದೇಶ ಒಂಜಿ ಸಾರ್ವಜನಿಕವಾದ ನಮ್ಮ ಉಪದ್ರ ಕೊರಡು ಅತ್ತನ ಒಂಜಿ ಆಸ್ತಿ ಪಾಸ್ತಿಗೆ ನಷ್ಟ ಮನ್ಪಡ ಬಂದ ಎಂಗಳ ಉದ್ದೇಶ ಇಜ್ಜಾಣೆ. ಎಂಗಳ ಉದ್ದೇಶದ ಆದೆತ್ತ ಕೇಂಡ ಅಜಿಪ ವರ್ಷದ ಹೋರಾಟ ನಾವು ಮಂತೊಂದು ಬರೋದಿಲ್ಲ. ಈ ಹೋರಾಟ ಓಡೆ ಎತ್ತನು ಸರ್ಕಾರ ಒಂದೇನು ವಾ ಮಟ್ಟಕ್ಕೆ ಕೊನುತ್ತನು ಅತ್ತನ ನೆಕ್ಕೊಂಜಿ ಪ್ರೈವೇಟ್ ಬಿಲ್ ಪಾಸ್ ಬಂತಂಡ, ಪಾರ್ಲಿಮೆಂಟೆಡ್ ನೆಕ್ಕೊಂಜಿ ಪ್ರೈವೇಟ್ ಬಿಲ್ ಪಾಸ್ ಬಂತನ, ವಿಧಾನಸೌಧ ನೆಕ್ಕೊಂಜಿ ಪ್ರೈವೇಟ್ ಬಿಲ್ ಪಾಸ್ ಬಂತನ, ಅತ್ತಂಡ ಒಂಜಿ ಸಮಿತಿ ನೆಕ್ಕ ರಚನೆ ಬಂದನ ಇಂಚಿನ ಪೂರ ದಾದ ಕಾರ್ಯಕ್ರಮವನ್ನು ಸರ್ಕಾರ ಮಂತನ ಆ ಕಾರ್ಯಕ್ರಮವನ್ನು ಜನಕ್ಲೆಗೆ ಪನ್ಪುನಂಚಿನ ಒಂಜಿ ಕಾರ್ಯಕ್ರಮ ಅವಡು ಪನ್ಪುನ ದೃಷ್ಟಿ ಪ್ರತಿಭಟನೆ ಮಂತಿತ್ತ ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲು. ದೇವಸ್ಥಾನಲೆಡು ಮಾರ್ನೆಮಿ ದಸರಾ ಆಚರಣೆಡು ಸರ್ವೆರ್ಲ ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯ ಪಾಲನೆ ಮಲ್ಪಡು. 2 ಡೋಸ್ ಕೋವಿಡ್ ಇಂಜೆಕ್ಷನ್ ತೆತ್ತೊನ್ನಕ್ಲಿಗೆ ಮಾತ್ರ ಕ್ಷೇತ್ರಕ್ಕೆ ಪೊಗ್ಗಿರ ಅವಕಾಶ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ. 2014 ಕರೆಂಟ್ ಸಮಸ್ಯೆದ ಕೇಸು ಸುಳ್ಯದ ಕೋರ್ಟ್ಗೆ ಹಾಜರಾಯಿನ ಕೆಪಿಸಿಸಿ ಗುರ್ಕಾರ್ಯರು. ಉತ್ತರ ಪ್ರದೇಶದ ರೈತರನ್ನ ಹೋರಾಟಡು ಹಿಂಸೆ ಬೊಕ್ಕ 4 ಜನ ರೈತರ ತೀರ್ಯರೆ ಕೇಂದ್ರ ಸರ್ಕಾರನೇ ಕಾರಣ. ಹಾಸ್ಪಿಟಲ್ ಡಿಕೆ ಶಿವಕುಮಾರ್. ದೇವಿರು ಧರ್ಮದ ಪುದರಡು ಅಧಿಕಾರಗೂ ಬತ್ತಿನ ಬಿಜೆಪಿದ ಬಣ್ಣ ಇತ್ತೆ ಬಿದೈ ಬೂರ್ದುಡು. ನಂಜನಗೂಡುಡು ದೇವಸ್ಥಾನ ನೆಲಸಮ ಮಲ್ತಿನೇಕ ವಿರೋಧ ತೋಜಾದು. ಬೈಂದೂರುಡು ಕಾಂಗ್ರೆಸ್ ನಡಪಾಯಿನ ದೊಂದಿ ಮೆರವಣಿಗೆ ಪ್ರತಿಭಟನೆಡು ಗೋಪಾಲ ಪೂಜಾರಿ. ಭ್ರಷ್ಟಾಚಾರ ನಡಪಾದೆ ಎಂದು ಕುಮುಟ ಅರವಿಂದ ಶಾನ್ಭೋಗ್ ದೂರ್ದಿನಿಟ್ಟು ಸತ್ಯಾಂಶ ಇಜ್ಜಿ ಕುಡ್ಲಡು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ರಹಿ ಮುಚ್ಚಿದ. ಇಡಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೆ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.